ದಿವಂಗತ ಜಿ ಕಮಲ ಮತ್ತು ಜಿ ಸುಬ್ಬಣ್ಣ ಶೇರೆಗಾರರ ಮನೆಯವರಿಂದ ಚತುಪವಿತ್ರ ನಾಗಮಂಡಲೋತ್ಸವ ಕಾರ್ಯಕ್ರಮವು ನಾನಾ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕುಂದಾಪುರದ ಮೂಡುಕೇರಿಯಲ್ಲಿ ಶ್ರೀ ನಾಗಬೊಬ್ಬರಿಯ ದೈವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಚತುಪವಿತ್ರ ನಾಗಮಂಡಲೋತ್ಸವ ಅಂಗವಾಗಿ ಮಹಾನ್ನ ಸಂತರ್ಪಣೆ ನಾಗಮಂಡಲ ಸೇವೆ ಜರುಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು. ಶೃಂಗೇರಿ ಶ್ರೀ ಶಾರದಾ ಪೀಠದ ಪ್ರಾಂತೀಯ ಧರ್ಮಾಧಿಕಾರಿಗಳಾದ ವೇದಮೂರ್ತಿ ಬಿ ಲೋಕೇಶ್ ಅಡಿಗ ಬಡಾಕೆರೆಯವರು ನಾಗದರ್ಶನ ಸೇವೆಯನ್ನ ನೆರವೇರಿಸಿದ್ರು. ಅಸಂಖ್ಯಾತ ಭಕ್ತರು ಮಂಡಲ ಸೇವೆಯನ್ನ ಕಣ್ತುಂಬಿಕೊಂಡ್ರು. ಹೂ ಹಣ್ಣು ಹಂಪಲುಗಳಿಂದ ಮಂಡಲದ ಚಪ್ಪರವನ್ನು ಸಿಂಗಾರ ಮಾಡಲಾಗಿತ್ತು. ನಾರಾಯಣ ಹೊಳ್ಳರು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಅಂಪರು ಸರ್ವೋತ್ತಮ ವೈದ್ಯರು ಮತ್ತು ಬಳಗದವರಿಂದ ಮಂಡಲ ಸೇವೆ ಜರುಗಿತ್ತು. ಜಿ ಸುಬ್ಬಣ್ಣ ಶೇರೆಗಾರರು ನಿವೇದಿಸಿಕೊಂಡಿದ್ದ ಚತುಪವಿತ್ರ ನಾಗಮಂಡಲ ಸೇವೆ ಅದ್ದೂರಿಯಾಗಿ ಸಂಪನ್ನಗೊಂಡಿತ್ತು. ಈ ಸಂದರ್ಭದಲ್ಲಿ ಸೇವಾಕರ್ತರ ಕುಟುಂಬಸ್ಥರು, ಊರ ಪರವೂರ ಭಕ್ತರು ಉಪಸ್ಥಿತರಿದ್ದರು. ಚತುಪವಿತ್ರ ನಾಗಮಂಡಲ ಸೇವೆಯ ಅಂಗವಾಗಿ ಹೊರೆಕಾಣಿಕೆ ಸಮರ್ಪಣೆ, ಚಪ್ಪರ ಮುಹೂರ್ತ ಕಾರ್ಯಕ್ರಮ ನಡೆಯಿತು. ನಮಸ್ತಸ್ಮೈ ಪಿನಾಕಿನೇ ಆದಿ ಮಧ್ಯಾಂತರೂಪಾಯ ಮೃತ್ಯುನಾಶಂ ಕರೋತು ಮೇ. ದಿವಂಗತ ಜಿ ಸುಬ್ಬಣ್ಣ ಶೇರೆಗಾರ್ ನಮ್ಮ ತಂದೆಯವರು ಹೇಳಿಕೊಂಡಂತೆ ಇವತ್ತಿನ ದಿವಸ ದಿವಂಗತ ಜಿ ಸುಬ್ಬಣ್ಣ ಶೇರೆಗಾರ್ ಹಾಗೂ ನಮ್ಮ ತಾಯಿಯವರಾದ ಕಮಲ ಇವರ ಹೇಳಿಕೊಂಡಂತೆ ನಾವು ಈ ದಿನ ಸಂಕಲ್ಪ ಮಾಡಿದ್ದೇವೆ. ಅದು ಭಾಳ ವಿಜೃಂಭಣೆಯಿಂದ ಆಗಿದೆ. ಇವತ್ತು ಪಂಚಮಿ ದಿನ ಸುಮಾರು 10 ರಿಂದ 15,000 ಜನ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಈಗ ರಾತ್ರಿ ನಾಗನಿಗೆ ಪ್ರಿಯವಾದಂಥ ಹಾಲಿಟ್ಟು ಸೇವೆ, ರಾತ್ರಿ ನಾಗಮಂಡಲೋತ್ಸವ ಹಾಗೂ ಪ್ರಸಾದ ವಿತರಣೆ, ಈ ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಲಿರುವುದು. ಇವತ್ತು ನಮ್ಮ ಅಜ್ಜಿ ಅಜ್ಜನ ಹರಕೆಯ ಚತುರ್ಪವಿತ್ರ ನಾಗಮಂಡಲ ಸೇವೆ ನೆರವೇರಿದೆ. 15,000 ಜನ ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಬಂದಿರೋ ಎಲ್ಲ ಭಕ್ತಾದಿಮಾನಿಗಳಿಗೂ ಧನ್ಯವಾದಗಳು. ಇವತ್ತು ನಮ್ಮೆಲ್ಲರಿಗೂ ಒಂದು ಶುಭ ದಿನ. ಯಾಕೆಂತಂದರೆ ನಮ್ಮ ಅಜ್ಜಿ ಅಜ್ಜನರ ಒಂದು ಹರಕೆಯ ಚತುಷ್ಪವಿತ್ರ ನಾಗಮಂಡಲೋತ್ಸವ ಇವತ್ತು ನೆರವೇರ್ತಾ ಇದೆ. ಸೊ ಇದಕ್ಕೆ ಸರಿಸುಮಾರು ಒಂದು 15,000 ಜನ ಭಾಗವಹಿಸಿ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಅದನ್ನು ಸ್ವೀಕರಿಸಿದ್ದಾರೆ. ಸೊ ನಾವಂತೂ ಎಲ್ಲರೂ ಸೇರಿರುವಂಥದ್ದು ಒಂದು ಖುಷಿ ವಿಚಾರ. ಸೊ ಈ ಒಂದು ಪ್ರೋಗ್ರಾಮನ್ನು ನಡೆಸಿಕೊಟ್ಟಂತಹ ಎಲ್ಲ ಸಮಿತಿಯವರಿಗೂ ನಮ್ಮ ಕುಟುಂಬದವರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ. ನಾಗಮಂಡಲೋತ್ಸವದ ಪ್ರಯುಕ್ತವಾಗಿ ಹೊರೆಕಾಣಿಕೆಯನ್ನು ಕುಂದಾಪುರದ ನಾಗಬೊಬ್ಬರಿಯನಿಗೆ ಅರ್ಪಿಸಿದ ಒಂದೆರಡು ಜನಗಳಲ್ಲ, ಸಾಧಾರಣ ಒಂದು 600 ರಿಂದ 700 ಜನ ತಮ್ಮ ಹೊರೆ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಅಕ್ಕಿ, ಬೇಳೆ, ಕಾಳು, ಬೆಲ್ಲ, ಸಕ್ಕರೆ, ಹಾಗೆ ಬಾಳೆಎಲೆ ಹಾಗೆ ಹೂವು ಇವುಗಳನ್ನು ನೀಡಿ ಸಹಕರಿಸಿದ್ದಾರೆ. ಈ ಸಹಕರಿಸಿದಂಥ ಎಲ್ಲರನ್ನೂ ಕೂಡ ನಾವು ಈ ಸಮಯದಲ್ಲಿ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದೇವೆ. ಹಾಗೆ ಈ ನಾಗಮಂಡಲೋತ್ಸವದ ಸಂಪೂರ್ಣ ಊಟದ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಮಾಡಿದಂಥ ನಮ್ಮ ಸಮಿತಿಗಳಿಗೆ ಎಲ್ಲರಿಗೂ ವಂದಿಸ್ತಾ, ನಿಮ್ಮ ಈ ನಾಗಮಂಡಲೋತ್ಸವ ಬಹಳ ವಿಜೃಂಭಣೆಯಿಂದ ಸಾವಿರ ಸಂಖ್ಯೆಯಲ್ಲಿ ಜನ ಬಂದು ಊಟೋಪಚಾರಗಳನ್ನು ಮಾಡಿ ಪ್ರಸಾದ ಸ್ವೀಕರಿಸಿ ಹೋಗಿರ್ತಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಕರಾವಳಿ ಭಾಗದ ಜನರ ಭಾವನೆಗೆ ಎಲ್ಲರಿಗೂ ಭಕ್ತಿ ಶ್ರದ್ಧೆಗಳಿಂದ ಈ ಒಂದು ನಾಗಮಂಡಲೋತ್ಸವದಲ್ಲಿ ಪಾಲ್ಗೊಂಡು ಸ್ವಯಂ ಸೇವಕರು ಅತಿ ಹೆಚ್ಚಿನ ಸಂಖ್ಯೆಯಿಂದ ಕಳೆದ 3-4 ದಿನಗಳಿಂದ ಇಲ್ಲಿ ಭಾಗವಹಿಸಿ ಇಲ್ಲಿನ ಎಲ್ಲ ಕೆಲಸಗಳನ್ನ ಹಗಲು ರಾತ್ರಿ ಎನ್ನದೇ ಭಕ್ತಿ ಶ್ರದ್ಧೆಯಿಂದ ಧಾರ್ಮಿಕ ಭಾವನೆಯಿಂದ ಇಲ್ಲಿನ ಎಲ್ಲ ಕೆಲಸಗಳನ್ನ ತಮ್ಮದೇ ಅಂತ ಮಾಡ್ಕೊಂಡು ಬಂದಿದ್ದಾರೆ. ಸಾವಿರಾರು ಜನರು ಕೂಡ ಇಲ್ಲಿ ಊಟ ಪ್ರಸಾದವನ್ನು ಸ್ವೀಕರಿಸಿ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ಬೇಕಾಗುವಂಥ ಅವಕಾಶವನ್ನು ಮಾಡಿಕೊಟ್ಟು ಎಲ್ಲರೂ ಕೂಡ ಇಲ್ಲಿನ ಈ ಧಾರ್ಮಿಕ ಕೇಂದ್ರದ ಹಿರಿಮೆಯನ್ನು ಹೆಚ್ಚಿದ್ದಾರೆ. ಈ ನಾಗಮಂಡಲೋತ್ಸವ ತುಂಬ ಅದ್ದೂರಿಯಾಗಿ ನೆರವೇರಿದ್ದು ತಮ್ಮೆಲ್ಲರ ಸಹಕಾರದಿಂದ ಆಗಿದೆ. ಅದಕ್ಕೆ ನಾವೆಲ್ಲರೂ ತುಂಬ ಸಂತೋಷ ಪಡ್ತಿದ್ದೇವೆ. ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವರು ಯಾರು ಕೇಳಿದ್ರೆ ನಾಗದೇವರು. ನಮ್ಮ ಮನೆ ಬಾಗಿಲಲ್ಲಿ ಏನಾದರೂ ನಾಗದೇವರಿಗೆ ತೊಂದರೆ ತಾಪತ್ರಗಳನ್ನು ನಾವು ಪಡಿಸಿದ್ದಿದ್ರೆ ಕೂಡಲೇ ನಮಗೆ ಗೊತ್ತಾಗ್ತದೆ ಅದರ
ಏನು ಅನುಭವ ಅಂತ. ಮನೆ ಬಪ್ಪಳೊಳಗೆ ಅವರೇ ಬರ್ಬೋದು, ಇಲ್ಲದಿದ್ದರೆ ನಮಗೇನಾದರೂ ತೊಂದರೆ ಆಗ್ಬೋದು, ದೇಹ ಸ್ಥಿತಿ ಅಥವಾ ಮಾನಸಿಕವಾಗಿ ಚರ್ಮ ರೋಗ ಇತ್ಯಾದಿ ಎಲ್ಲ ಬರುತ್ತೆ. ಆ ಉದ್ದೇಶವಾಗಿ ಈ ನಾಗಮಂಡಲವನ್ನು ಮಾಡುವಂಥದ್ದು ಅದು ಏಕಪವಿತ್ರದಿಂದ ಹಿಡಿದು 16 ಪವಿತ್ರದವರೆಗೆ ನಾಗಮಂಡಲ ಸೇವೆ. ಇದು ಚತುಷ್ಪವಿತ್ರ ನಾಗಮಂಡಲ ಬಹಳ ಶ್ರದ್ಧೆಯಿಂದ ಎಷ್ಟೋ ತಿಂಗಳುಗಟ್ಟಲೆ ವರ್ಷಗಟ್ಟಲೆಯಿಂದ ಇದಕ್ಕೆ ಪೂರ್ವ ಯೋಜಿತವನ್ನು ಮಾಡಿಕೊಂಡು ಈ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಸಿಕೊಂಡಿದ್ದಾರೆ. ಬಹಳ ಉತ್ತಮವಾದಂಥದ್ದು. ಈ ಪಂಚಮಿ ಅನ್ನೋದು ವಿಶೇಷವಾದಂಥ ದಿನ. ಮಧ್ಯಾಹ್ನ ಚತುರ್ಥಿಯ ಸಹಿತವಾದ ಪಂಚಮಿ ಸಿಕ್ಕಿದೆ ನಾಗಮಂಡಲಕ್ಕೆ. ನಾಗಪಂಚಮಿ ಬಹಳ ವಿಶೇಷವಾದ ದಿನ. ಆದ್ದರಿಂದ ಅವರಿಗೆ, ಅವ್ರ ಕುಟುಂಬಕ್ಕೆ, ನಂಬಿದಂಥ ಭಕ್ತರಿಗೆ, ಈ ರಾಷ್ಟ್ರಕ್ಕೆ ಎಲ್ಲದೂ ಕೂಡ ನಾಗದೇವರು ಪೂರ್ಣ ಅನುಗ್ರಹಿಸಿ ನಡೆಸಿ ಅವರ ಕುಟುಂಬದ ಅಭೀಷ್ಟ ಏನಿದೆ ಪಾಪಗಳೆಲ್ಲ ಪರಿಹಾರವಾಗಿ ಅಭೀಷ್ಟವನ್ನು ಸಿದ್ಧಿಸಲಿ ಅಂತ ಈ ತನ್ಮೂಲಕ ಈ ದೇವರ ಸಮ್ಮುಖದಲ್ಲಿ 2 ಶುಭಾಶೀರ್ವಾದಗಳನ್ನು ಅವರ ಇಡೀ ಕುಟುಂಬಕ್ಕೆ, ನಂಬಿದಂಥ ಭಕ್ತರಿಗೆ, ರಾಷ್ಟ್ರಕ್ಕೆ ನಾವು ಪೂರ್ಣ ಆಶೀರ್ವಾದ ಮಾಡ್ತೀವಿ. ದಿನ ಈ ನಾಗಬೊಬ್ಬರಿಯ ದೇವಸ್ಥಾನ ಕಾಸಾನ್ಮಕ್ಕಿ ಮೀನು ಮಾರ್ಕೆಟ್ ರಸ್ತೆ ದಿವಂಗತ ಸುಬ್ಬಣ್ಣ ಶೇರಿಗಾರರು ಹಾಗೂ ದಿವಂಗತ ಕಮಲ ಶೇರಿಗಾರವರ ಕುಟುಂಬದ ಪ್ರಯುಕ್ತ ಚತುಷ್ಪವಿತ್ರ ನಾಗಮಂಡಲ ಮಹೋತ್ಸವ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅದ್ಧೂರಿಯಾಗಿ ಪ್ರಾರಂಭವಾಗಲಿದೆ. ಆ ನಾಗಮಂಡಲ ಪ್ರಯುಕ್ತ ನಿರಂತರವಾಗಿ 4 ದಿನಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳು ಈ ಕ್ಷೇತ್ರ ನಡೀತಾ ಇದೆ. ಮೊದಲನೇದಾಗಿ ಸರ್ವಪ್ರಾಯಶ್ಚಿತ್ತವಾಗಿರತಕ್ಕಂಥ ಕ್ರಿಯಾರಂಭವನ್ನು ನಡೆಸಿ ತದನಂತರ ಮೃತ್ಯುಂಜಯ ಹೋಮ, ಸರ್ವ ಮೃತ್ಯುಗಳ ಪರಿಹಾರಕ್ಕೆ, ಸರ್ವ ದೋಷ ಪರಿಹಾರಕ್ಕೆ ಮೃತ್ಯುಂಜಯ ಹೋಮ ನಡೆಸಿದ್ದೇವೆ. ತದನಂತರ ನಾಗಮನ ಈ ಕ್ಷೇತ್ರದಲ್ಲಿ ನವಗ್ರಹ ಹೋಮ, ಗಾಯತ್ರಿ ಹೋಮ, ಗಾಯತ್ರಿ ಕಲಶಾಭಿಷೇಕ ಮಹಾಪೂಜೆ ಮಾಡಿದ್ದೇವೆ. ತದನಂತರ ಯಾಗ ನಡೆಯುವಂಥ ಯಾಗ ಮಂಟಪದಲ್ಲಿ ವಾಸ್ತು ರಕ್ಷೋಗನ, ಪ್ರಾಕಾರ ಶುದ್ಧಿ, ಸ್ಥಾನ ಶುದ್ಧಿ ಅಲ್ವಾ ಬನ್ನಿ ಎಲ್ಲ ಶುದ್ಧಿಗಳನ್ನು ಮಾಡಿ ತದನಂತರ ನಿನ್ನೆ ದಿವಸದಲ್ಲಿ ಆ ಬೊಬ್ಬರಿಯ ದೇವರ ಪ್ರಯುಕ್ತವಾಗಿ ಮಹಾರುದ್ರ ಹೋಮವನ್ನು ನಡೆಸಿದ್ದೇವೆ. ಆಮೇಲೆ ಮತ್ತೇನು ಮಾಡುತ್ತೆ ನಾವು ಕಾರ್ಯಕ್ರಮ ಪ್ರಾಯಶ್ಚಿತ್ತವಾಗಿರ್ತಕ್ಕಂಥ ತಿಲಹೋಮ, ಸಂಜೆಯ ದಿವಸದಲ್ಲಿ ಆಶ್ಲೇಷ ಬಲಿ ಪಿಂಡ ಪ್ರದಾನ, ಉದ್ಯಾಪನ ಹೋಮ ಹಾಗೂ ಬೊಬ್ಬರಿನಿಗೆ ಪಂಚವಿಂಶತಿ ಕಲಶಾಭಿಷೇಕ ಅಧಿವಾಸ ಪೂಜೆ ನಡೆಸಿ ಇವತ್ತಿನ ದಿವಸ ಬೆಳಿಗ್ಗೆಯಲ್ಲಿ ಆಶ್ಲೇಷಾಬಲಿ ಉದ್ಯಾಪನ ಹೋಮ, ನಾಗದೇವರಿಗೆ ಪಂಚವಿಂಶತಿ ಬ್ರಹ್ಮಕಲಶಾಭಿಷೇಕ, ಪ್ರಧಾನ ಹೋಮ, ಪೌಮಾನ ಹೋಮ, ತಿಲಹೋಮ ಇತ್ಯಾದಿಗಳು ನಡೆಸಿ ನಾಗ ಸಂದರ್ಶನವನ್ನು 10:30 ಗಂಟೆಗೆ ನಾಗ ಸಂದರ್ಶನ ಉಂಟು ಮಾಡಿಕೊಂಡು ತದನಂತರ ಪಲ್ಲ ಪೂಜೆ ನಡೆಸಿ ಬ್ರಾಹ್ಮಣರ ಅನ್ನ ಸಂತರ್ಪಣೆ, ಮಹಾ ಅನ್ನ ಸಂತರ್ಪಣೆ ಸಾಧಾರಣ 10,000 to 15,000 ಜನರ ಸಂಖ್ಯೆಯಲ್ಲಿ ಅನ್ನ ಸಂತರ್ಪಣೆ ನಡೆದಿದೆ. ಈಗ ಕೆಲವೇ ಕ್ಷಣಗಳಲ್ಲಿ ಈ ಸನ್ನಿಧಾನದಲ್ಲಿ ಹಾಲಿಟ್ಟು ಸೇವೆ ನಡೆದು ತದನಂತರ ನಾಗಮಂಡಲದಲ್ಲಿ ಚತುಷ್ಪವಿತ್ರ ನಾಗಮಂಡಲ ಮಹೋತ್ಸವ ಡಮರು ಸೇವೆ ವೈಭವದಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಭಕ್ತಾಭಿಮಾನಿಗಳು ಅದಕ್ಕೆ ಸಹಕರಿಸಿ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ನಾಗದೇವರ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ದಿವಂಗತ ಗೇಣು ಸುಬ್ಬಣ್ಣ ಶೇರಿಗಾರು ಹಾಗೂ ದಿವಂಗತ ಕಮಲ ಅವರ ಕುಟುಂಬದ ಸದಸ್ಯರು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಪೈಂತೂರು.